ಅವರಿಗೆ ನಮ್ಮೆಲ್ಲರ ಗೌರವ ಅಭಿಮಾನ ಪ್ರೀತಿಯನ್ನ ಈ ಯುವ ನಾಯಕರಿಗೆ ಕೊಡ್ತಾ ಇದೀಗ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಯಲ್ಲಿ ಅವರ ಮಾತು. ಮಹಾರಾಜ ಕರೆಯಲ್ಲಿ ಸುರಭಿ ಗ್ರೂಪ್ ತುಳುನಾಡಿನವರು, ರಾಜಕರೆಯಲ್ಲಿ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ರಕ್ಕೋಣಗಳು. ರಾಜಕರೆ ನಲ್ಲೂರು ಬಜಗೋಳಿ ತಕ್ಕಲಿಗೆ, ಮಹಾರಾಜ ಕರೆ ಸುರಭಿ ಗ್ರೂಪ್ ತಕ್ಕಲಿಗೆ. ಮಾತೆರೆಗ್ಲ ನಮಸ್ಕಾರ. ಬೆಂಗಳೂರು ಕಂಬಳ ಬೆಂಗಳೂರು ಮಹಾನಗರದಲ್ಲಿ ನಡೀತಾ ಇರತಕ್ಕಂತ ಡಾಕ್ಟರ್ 5 ನಿಮಿಷ ದಯದೇದು ವಿಜೇಂದ್ರ ಪಾತ್ರರೊಂದೆಲ್ಲರೂ 5 ನಿಮಿಷ ದಯದೇದು ಕಂಬಳದಾಗಲು 5 ನಿಮಿಷ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಈ ಒಂದು ಭವ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ CT ರವಿ ಅವರೇ, ಎಲ್ಲ ಶಾಸಕ ಮಿತ್ರರೇ, ಬೆಂಗಳೂರು ಕಂಬಳದ ಆಯೋಜಕರಾಗಿರ್ತಕ್ಕಂಥ ಅಧ್ಯಕ್ಷ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಶೆಟ್ರೆ, ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ರೈರವರೇ, ಉಮೇಶ್ ಶೆಟ್ಟಿ ಅವರೇ, ಗುರುರಂಜನ್ ಶೆಟ್ಟಿ ಅವರೇ, ಗುರುಕಿರಣ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾಜನತೆಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸ್ತಾ, ಇವತ್ತು ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ. ಬಹುಶಃ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಮಹಾನಗರದಲ್ಲಿ ಕಂಬಳವನ್ನು ಆಚರಣೆ ಮಾಡುವುದರ ಮೂಲಕ ಇಡೀ ಬೆಂಗಳೂರು ಮಹಾನಗರ ಜನತೆಗೆ ಒಂದು ರಸದೌತಣ, ಒಂದು ಹಬ್ಬದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ತುಳುವರು ಅಂತ ಹೇಳಿದ್ರೆ ಸಾಂಸ್ಕೃತಿಕ ಸಂಕೇತ, ತುಳುವರು ಅಂತ ಹೇಳಿದ್ರೆ ಸಾಹಸದ ಸಂಕೇತ, ತುಳುವರು ಅಂತ ಹೇಳಿದ್ರೆ ಧಾರ್ಮಿಕ ಶ್ರದ್ಧೆಯ ಸಂಕೇತ. ಇದೆಲ್ಲದಕ್ಕಿಂತ ಮಿಗಿಲಾಗಿ ವಿಶ್ವ ಮಟ್ಟದಲ್ಲಿ ಸ್ನೇಹದ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥ ಕೀರ್ತಿ ಯಾರಿಗಾರ ಸಲ್ಲುತ್ತದೆ ಅಂತ ಹೇಳಿದ್ರೆ ಅದು ನಮ್ಮ ತುಳುವರಿಗೆ ಸಲ್ತದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಕಂಬಳವನ್ನು ಬೆಂಗಳೂರು ಮಹಾನಗರದಲ್ಲಿ ಆಯೋಜಿಸುವ ಮೂಲಕ ಇದಕ್ಕೆ ಈ ಕಂಬಳಕ್ಕೆ ಒಂದು ರಾಜಧಾನಿಯ ರಾಜ ಗೌರವ ಇವತ್ತು ಕಂಬಳಕ್ಕೆ ಸಮರ್ಪಣೆ ಆಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ನಮ್ಮ ಕರಾವಳಿಯ ಪ್ರದೇಶದ ಒಂದು ಗ್ರಾಮೀಣ ಭಾಗದ ಜನರ ಒಂದು ಸ್ವಾಭಿಮಾನದ ಸಂಕೇತ ಆಗಿರ್ತಕ್ಕಂಥ ಕಂಬಳ ಮುಂದಿನ ವರ್ಷ ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಶುಭವನ್ನು ಹಾರೈಸ್ತಾ, ಮತ್ತೊಮ್ಮೆ ಇಷ್ಟೊಂದು ಸುಂದರವಾಗಿ ನಮ್ಮ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಬೆಂಗಳೂರು ಮಹಾನಗರ ಜನತೆಗೆ ಒಂದು ಪರಿಚಯನ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಬೆಂಗಳೂರು ಕಂಬಳವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಮಿತಿ ಅಧ್ಯಕ್ಷ ಇರ್ತಕ್ಕಂಥ ಪ್ರಕಾಶ್ ಶೆಟ್ಟರ್ ಅವರಿಗೆ, ಅದೇ ರೀತಿ ಅಶೋಕ್ ರೈ ಅವರಿಗೆ, ಗುರುಕಿರಣ್ ಅವರಿಗೆ ಮತ್ತೊಮ್ಮೆ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾನು ಕೂಡ ನಿಮ್ಮ ಜೊತೆಲಿ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏಪ್ಲ ನಿಕ್ಲೇನ ಒಟ್ಟಿಗೆ ಇಲ್ಲೇ ನಾನು ಉಲ್ಲೆ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಕರಾವಳಿ ಭಾಗದ ಜನರಿಗೆ ಬೆಂಬಲವಾಗಿ ನಾನು ಇರ್ತೇನೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕರಾವಳಿ ಭಾಗಕ್ಕೂ ಮತ್ತು ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೊಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಕರಾವಳಿ ಭಾಗಕ್ಕೆ ಒಂದು ಶಕ್ತಿನ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ, ಕರಾವಳಿ ಭಾಗದ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ.
ಹಾಗಾಗಿ ಈ ಸಂದರ್ಭದಲ್ಲಿ ನಿನ್ನೆ ದಿನ ಸನ್ಮಾನ್ಯ ಯಡಿಯೂರಪ್ಪನವರು ಕಂಬಳಕ್ಕೆ ಬಂದು ಉದ್ಘಾಟನೆ ಮಾಡಿದ್ರು. ನೋಡಿ ಯಾವ ರೀತಿ ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಕರಾವಳಿ ಭಾಗದ ಜನತೆಯ ಬಗ್ಗೆ ಅಂತ ಹೇಳಿದ್ರೆ, ಸಂಸ್ಕೃತಿಯ ಬಗ್ಗೆ, ಕರಾವಳಿ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಇವತ್ತು ಕೂಡ 2ನೇ ಬಾರಿಗೆ ಇವತ್ತು ಕಂಬಳವನ್ನು ನೋಡೋದಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸ್ವಾಗತನ ಕೋರ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಾರಾಜ ಕರಟೋಲರು ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ನಾಯಕರು, ಸನ್ಮಾನ್ಯ ಶಾಸಕರಿಗೆ ಉಪಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ, ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಕೊಡ್ತಾ ನಮ್ಮ ಶುಭ ಹಾರೈಕೆಯನ್ನ ನೀಡ್ತಾ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಕೇಳಲಿಲ್ಲ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ನೀವು ಹೇಳಬೇಕು. ಬೆಂಗಳೂರು ಕಂಬಳ, ಇನ್ನೊಂದ್ಸಲ ಬೆಂಗಳೂರು ಕಂಬಳ. ಇತಿಹಾಸವನ್ನ ರಚಿಸಿದಂತಹ ಬೆಂಗಳೂರು ಕಂಬಳಿ ಈ ಒಂದು ವಿಶೇಷ ಸಂಚಿಕೆಯನ್ನ ಈ ವೇದಿಕೆ ಮಾಡ್ತಾ ಇದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಅದರ ಉದ್ಘಾಟನೆ ಆಗಬೇಕು ಅಂತ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ವಿಜಯವಾಣಿ ದಿನಪತ್ರಿಕೆಯವರು ಇಂದು ಕಂಬಳದ ವಿಶೇಷ ಒಂದು ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಅದರ ಉದ್ಘಾಟನೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅತಿಥಿಗಳು ದಯಮಾಡಿ ಈ ಒಂದು ವಿಶೇಷ ಸಂಚಿಕೆಯನ್ನ ಈ ವೇದಿಕೆಯಲ್ಲಿ ಉದ್ಘಾಟಿಸಬೇಕು. ವಿಜಯವಾಣಿ ದಿನಪತ್ರಿಕೆಯವರು ಬಿಡುಗಡೆಗೊಳಿಸುತ್ತಿರುವಂತಹ ಕಂಬಳದ ವಿಶೇಷ ಸಂಚಿಕೆ ಇದೀಗ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಆಗ್ತಾ ಇರುವಂತಹ ಸಭಾ ಕಾರ್ಯಕ್ರಮದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಗ್ತಾ ಇರುವಂತದ್ದು ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಬಂಜಾರ ಪ್ರಕಾಶ್ ಶೆಟ್ರು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರು ಗುರುಕಿರಣ್, ಉಪಾಧ್ಯಕ್ಷರು ಗುಣರಂಜನ್ ಶೆಟ್ಟಿ, ಇಂದಿನ ಅತಿಥಿಗಳು, ಇಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಆಗ್ತಾ ಇರುವಂತಹ ಒಂದು ಉದ್ಘಾಟನಾ ಸಮಾರಂಭ ವಿಜಯವಾಣಿ ದಿನಪತ್ರಿಕೆ ಅವರಿಂದ ಆಗ್ತಾ ಇರುವಂತಹ ಕಂಬಳದ ವಿಶೇಷ ಸಂಚಿಕೆಯ ಬಿಡುಗಡೆ ಈ ವೇದಿಕೆಯಲ್ಲಿ. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಪ್ರಕಾಶ